5 ಆಂಬುಲೆನ್ಸ್ ಶಾರ್ಟೇಜ್ ಇದಾವೆ. ಅದನ್ನು ಸಿಟಿ ಕಳ್ಸಿದ್ರೆ ಹಳ್ಳಿ ಜನ ಏನ್ ಮಾಡ್ತಾರೆ? ಪಾವಗಡದಲ್ಲಿ 108ಕ್ಕೆ ಕರೆ ಮಾಡಿ 7 ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಮನೆಯಲ್ಲೇ ಹೆರಿಗೆಯಾದ ಘಟನೆ ತಾಲೂಕಿನ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮೀಣ ಭಾಗದಲ್ಲಿ ತುರ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಇದೀಗ ವ್ಯಾಪಕವಾಗಿ ಆಕ್ರೋಶ ಕೇಳಿಬಂದಿದೆ. ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡ ವೇಳೆ ತಕ್ಷಣವೇ 108ಕ್ಕೆ ಕರೆ ಮಾಡಿ ವಿವರ ನೀಡಲಾಗಿದೆ. ಆದರೆ ಗಂಟೆಗಟ್ಟಲೆ ಕಾದರೂ ಆಂಬ್ಯುಲೆನ್ಸ್ ಬರಲಿಲ್ಲ. ಕೊನೆಗೆ ಮಹಿಳೆ ಮನೆಯಲ್ಲೇ ಹೆರಿಗೆಯಾದ ಘಟನೆ ನಡೆದಿದ್ದು, ಮಹಿಳೆಯ ಪ್ರಾಣಕ್ಕೆ ತೊಂದರೆಯಾಗಿದ್ದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಾವಗಡದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಕಿರಣ್ ರವರಿಗೆ ಈ ವ್ಯವಸ್ಥೆಯನ್ನು ಸರಿಪಡಿಸಲು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತರುಣ್, ಸರ್ಕಾರದಿಂದ 4 ಆಂಬ್ಯುಲೆನ್ಸ್ ನೀಡಲಾಗಿದೆ ಹಾಗೂ ಸೋಲಾರ್ ವತಿಯಿಂದ 2 ಆಂಬ್ಯುಲೆನ್ಸ್ ನೀಡಲಾಗಿದೆ. ಆದರೆ ಈ ಆಂಬ್ಯುಲೆನ್ಸ್ ಸಾರ್ವಜನಿಕರ ಉಪಯೋಗಕ್ಕೆ ದೊರಕುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ತರುಣ್ ಅಂತ. ನಮ್ಮ ಪಾವಗಡ ತಾಲೂಕು ಗಡಿನಾಡು ಪ್ರದೇಶ ಆಗಿರೋದ್ರಿಂದ ಎಲ್ಲ ಬೆಟ್ಟ ಗುಡ್ಡಗಳಿಂದ ಸೇರಿದೆ. ಇಲ್ಲಿಂದ 100 ಕಿಲೋಮೀಟರ್ ತುಮಕೂರು, 200 ಕಿಲೋಮೀಟರ್ ಬೆಂಗಳೂರು ಆಗಿದೆ. ನಮಗೆ ಯಾವುದೇ ಒಂದು ಎಮರ್ಜೆನ್ಸಿ ಹಾಸ್ಪಿಟ್ಲ್ ಬೇಕಂದ್ರೂ ನಾವು ತುಮಕೂರಿಗೆ ಹೋಗಬೇಕು. ಇಲ್ಲಿ ಅವ್ಯವಸ್ಥೆ ತುಂಬ ಆಗಿದೆ ನಮ್ಮ ಪಾವಗಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. 108ಗಳು ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಇಲ್ಲಿಂದ ತುಮಕೂರಿಗೆ 108 ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹಳ್ಳಿ ಭಾಗದ ಜನತೆಗೆ 30 ಕಿಲೋಮೀಟರಲ್ಲಿ ಯಾವ ಒಂದು 108 ಸಿಗ್ತಾ ಇಲ್ಲ. ಇರೋ 5 ಆಂಬ್ಯುಲೆನ್ಸ್ ತುಮಕೂರು ಕಳಿಸ್ಬಿಟ್ರೆ ಇಲ್ಲಿ ಹಳ್ಳಿ ಭಾಗದ ಜನತೆಗೆ ಏನು ಇಲ್ಲಿ ದುಸ್ಥಿತಿ ಅಂತಲೇ ಹೇಳ್ಬೇಕು. ನಾವು ಇಲ್ಲಿ ಇರೋದೇ ಎಲ್ಲ ಬೆಟ್ಟ ಗುಡ್ಡ. ಮನೆಯಿಂದ ಹೊರಗಡೆ ಬಂದರೆ ಹಾವು ಕಚ್ಚುತ್ತೆ. ತೊಂದರೆ ಅಂದರೆ ಎಲ್ಲ ಇಲ್ಲಿರೋ ರೈತರು ವಿಷ ಕುಡಿತಾರೆ. ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಬೇಕು ಅಂದರೆ 108 ಬಿಟ್ಟರೆ ಬೇರೆ ಯಾವುದು ನೆನಪು ಬರಲ್ಲ ಯಾವುದೇ ಹಳ್ಳಿ ಜನಗೆ. ಈ 108 ತುಮಕೂರಿಗೆ ಹೋದ್ರೆ ನಮ್ಗೆ ಇಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಯಾರು ಮಾಡ್ಕೊಳ್ತಾರೆ? ಇರೋ 2, 3, 4 ಆಂಬ್ಯುಲೆನ್ಸ್ ನಿಂತಿದ್ದಾವೆ. ಇಲ್ಲಿ ಸೋಲಾರಿಂದ 2 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಸರ್ಕಾರದಿಂದ 2 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ಅವನ್ನ ಎಲ್ಲಿಗೂ ಕಳ್ಸಲ್ಲ ಅವರು. ಬೆಂಗಳೂರು ಕಳ್ಸಲ್ಲ, ತುಮಕೂರು ಕಳ್ಸಲ್ಲ. ಇಲ್ಲೇ ಇಟ್ಕೊಂಡು ಶೋ ಮಾಡ್ತಾ ಇದ್ದಾರೆ. ಇಲ್ಲಿ ಆಂಬ್ಯುಲೆನ್ಸು ತುಂಬ ಹದಗೆಟ್ಟಿದೆ. ಅಲ್ಲಿಂದ ನಾವು ಇವತ್ತು ಡಾಕ್ಟರ್ ಕಿರಣ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇಲ್ಲಿಂದ 108 ತುಮಕೂರು ಕಳಿಸೋದು ನಿಲ್ಲಿಸಿ, ಅತಿಯಾಗಿ ಬಳಸಬೇಡಿ, ಮಿತಿಯಾಗಿ ಬಳಸಿ. ಆದಷ್ಟು ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಇದ್ದರೆ ಕಳಿಸಿ. ಕೆಮ್ಮು, ನೆಗಡಿ, ಹೊಟ್ಟೆ ನೋವು ಅಂತ ಸಾಕು, ಸೀದಾ ತುಮಕೂರು ಕಳಿಸ್ತಾರೆ ಇಲ್ಲಿಂದ. ಆದ್ದರಿಂದ ನಾವು ಇವತ್ತು ಇಲ್ಲಿ ಮನವಿ ಪತ್ರ ಕೊಟ್ಟಿದ್ದೀವಿ. ತುಮಕೂರಿಗೆ ಮಾತ್ರ ನೀವು ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೆ ಇಲ್ಲಿಂದ ಕಳಿಸ್ಬೇಡಿ. ಅಲ್ಲಿ ಕಳಿಸ್ಬೇಕಂತ ಒಂದು ಸಿಚುವೇಶನ್ ಬಂದರೆ ನಮ್ಮ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಇವನ್ನ ಕಳಿಸಿ ಅಂತೇಳಿ ಇವತ್ತು ಮನವಿ ಪತ್ರ ಸಲ್ಲಿಸಿದ್ದೀವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.